ಪ್ರೇಮಂ ಪೂಜ್ಯಂ ಟ್ರೈಲರ್ ಎಲ್ಲ ಯೂಟ್ಯೂಬ್ ಅಲ್ಲಿ ಸಿಕ್ಕಾಪಟ್ಟೆ ರಿವ್ಯೂಸ್ ರಿಯಾಕ್ಷನ್ಸ್ ಎಲ್ಲ ಬರ್ತಾ ಇದೆ. ಸೊ ಇಲ್ಲಿರೋದು ಎಲ್ಲ ಯೂಟ್ಯೂಬ್ ಚಾನಲ್ಸ್ ಯೂಟ್ಯೂಬರ್ಸ್ ಇಲ್ಲಿರೋದು. ಇವತ್ತಿನ ಸಿನಿಮಾಗೆ ಆ ಯೂಟ್ಯೂಬ್ ರಿವ್ಯೂ ಆಗಿರ್ಬೋದು, ಆ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಆಗಿರ್ಬೋದು ಎಷ್ಟು ಅವಶ್ಯಕ ಅಂತ ಅನ್ಸುತ್ತೆ, ಎಷ್ಟು ಹೆಲ್ಪ್ಫುಲ್ ಆಗ್ತಾ ಇದೆ ನಿಮ್ಗೆ? ಸರ್ ಇವತ್ತೇನಂದ್ರೆ ಎಲ್ಲಾನು ಮುಖ್ಯ ಆಗುತ್ತೆ ಸರ್. ಈಗ ಯೂಟ್ಯೂಬರ್ ಕೂಡಲೇ ಇವತ್ತು ಟ್ರೆಂಡಿಂಗ್ ಯೂಟ್ಯೂಬ್ಸ್ ಆಗಿದೆ. ನಮ್ಗೆಲ್ಲಾನು ಮುಖ್ಯ ಆಗುತ್ತೆ. FM ಮುಖ್ಯ ಆಗುತ್ತೆ, ಪತ್ರಿಕೆನೂ ಮುಖ್ಯ ಆಗುತ್ತೆ, ಎಲೆಕ್ಟ್ರಾನಿಕ್ ಮೀಡಿಯಾನು ಮುಖ್ಯ ಆಗುತ್ತೆ, ಸೋಷಿಯಲ್ ಮೀಡಿಯಾನು ಮುಖ್ಯ ಆಗುತ್ತೆ, ಯೂಟ್ಯೂಬು ಮುಖ್ಯ ಆಗುತ್ತೆ, ಎಲ್ಲಾನು ಮುಖ್ಯ ಆಗುತ್ತೆ. ನೀವು ಮಾಡ್ತಾ ಇರೋದು ಪ್ರಮೋಷನ್ ಕೆಲಸನೇ ಅಲ್ವಾ? ಒಂದೊಳ್ಳೆ ಸಿನಿಮಾಗಳು ಪ್ರಮೋಟ್ ಮಾಡ್ತಾ ಇದ್ದೀರಾ, ನಿಜಕ್ಕೂ ತುಂಬಾ ಖುಷಿ ಆಗುತ್ತೆ. ಇವತ್ತೇನಂದ್ರೆ ಜನಗಳು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಅವ್ರವ್ರದೇ ಸೋಷಿಯಲ್ ಮೀಡಿಯಾ, ಅವ್ರದೇ ಪೇಜಸ್ ಇದೆ. ಸೊ ಒಂದು ರಿಕ್ವೆಸ್ಟ್ ಏನಂದ್ರೆ ಏನ್ ಮಾಡ್ತೀರಾ ಎಲ್ಲ ದಯವಿಟ್ಟು ಪಾಸಿಟಿವ್ ಆಗಿ ಮಾಡಿ. ಸೊ ಜನಕ್ಕೆ ತುಂಬಾ ಖುಷಿ ಕೊಡುವಂತ ವಿಷಯಗಳು ಕೊಡಿ. ಕೆಲವೊಂದು ಏನಂದ್ರೆ ಈ ಹೆಡ್ಲೈನ್ಗಳಿಂದ ನೆಗೆಟಿವ್ ಆಗಿರ್ತವೆ, ಹೊರಗಡೆ ಪಾಸಿಟಿವ್ ಅಂಶ ಇರುತ್ತೆ, ಬಟ್ ಹೆಡ್ಲೈನ್ಸ್ ನೆಗೆಟಿವ್ ಆಗಿರುತ್ತೆ. ದಯವಿಟ್ಟು ಅದನ್ನ ಬೇಡ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾಕಂದ್ರೆ ನೋಡುವಂತ ಜನ ಏನ್ ಮಾಡ್ತಾರೆ, ಇಲ್ಲೇನೋ ನೆಗೆಟಿವ್ ಬರ್ದಿದಾರಲ್ಲ ಅಂತ ತೆಗಿತಾರೆ, ಬಟ್ ಅಲ್ಲಿ ಪಾಸಿಟಿವ್ ಅಂಶ ಇರುತ್ತೆ. ದಯವಿಟ್ಟು ಅದನ್ನ ಪಾಸಿಟಿವ್ ಹೆಡ್ಲೈನ್ ಹಾಕಿನೇ ಮಾಡಿ ಅಂತ ಹೇಳೋದಕ್ಕೆ ಇಷ್ಟ. ಸರ್ ರಿವ್ಯೂ ಮಾಡೋದ್ರೆ ಏನ್ ಹೇಳ್ತೀರಾ ಸರ್? ಈಗ ಒಂದು ಸಿನಿಮಾ ನೋಡ್ಕೊಂಡ್ ಬರ್ತಾರೆ, ರಿವ್ಯೂ ಮಾಡ್ತಾರೆ, ಚೆನ್ನಾಗಿಲ್ಲ ಅಂತಾನೆ ಹೇಳ್ತಾರೆ ಕೆಲವು ಸಿನಿಮಾಗಳನ್ನ. ಸರ್ ನೋಡಿ ಸರ್, ಅದು ಅವ್ರ ಇಷ್ಟ ಸರ್. ಈಗ ಪ್ರೀತಿಯಿಂದ ಕರೆದು ನಾವು ಊಟ ಬಡಿಸ್ತೀವಿ, ಅದೆಷ್ಟೋ ಜನಕ್ಕೆ ಇಷ್ಟ ಆಗುತ್ತೆ. ಚೆನ್ನಾಗಿತ್ತು ಅಂದ್ರೆ, ಚೆನ್ನಾಗಿಲ್ಲ ಅಂದ್ರೆ ಇಷ್ಟ ಆಗಲ್ಲ ಅಂತಾರೆ. ಈಗ ಎಲ್ಲಾ ವೆರೈಟಿ ಇಟ್ಟಿರ್ತೀವಿ ನಾವು. ಒಬ್ರಿಗೆ ಪಲಾವ್ ಇಷ್ಟ ಆಗುತ್ತೆ, ಒಬ್ರಿಗೆ ಪೂರಿ ಇಷ್ಟ ಆಗುತ್ತೆ, ಒಬ್ರಿಗೆ ಗೋಬಿ ಮಂಚೂರಿ ಇಷ್ಟ ಆಗುತ್ತೆ, ಒಬ್ರಿಗೆ ಉಪ್ಪಿನಕಾಯಿ ಇಷ್ಟ ಆಗುತ್ತೆ. ಹೀಗೆ ಅದು ಅವರ ಒಂದು ಸ್ವತಂತ್ರ ಸರ್. ಏನ್ ಹೇಳ್ತಾರೆ ಪ್ರಾಡಕ್ಟ್ ನೋಡಿ ಅವ್ರೇನ್ ಕೊಡ್ತಾರೆ ಅದನ್ನ ನಾವು ಪಾಸಿಟಿವ್ ಆಗಿ ತಗೊಳ್ಬೇಕಾಗುತ್ತೆ. ಅದು ಒಳ್ಳೆ, ಅದನ್ನೇ ಹೇಳ್ತಾರದು. ತುಂಬಾ ಪಾಸಿಟಿವ್ ಆಗಿ ನೀವು ರೆಸ್ಪಾಂಡ್ ಮಾಡಿ, ಜನನೂ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತಾರೆ. ಎಲ್ಲಾ ಸಿನಿಮಾಗಳಿಗೂ ಒಳ್ಳೇದಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.